ನಮಸ್ಕಾರ. ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಕುಣಚ ಈ ವಿಟ್ಲ ಸೀಮೆಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಇದು ವಿಟ್ಲ ರಾಜರ ಒಂದು ನೇತೃತ್ವದಲ್ಲಿ ಇಲ್ಲಿಯ ದೈನಂದಿನ ಚಟುವಟಿಕೆಗಳು ನಡೀತಾ ಇವೆ. ಇಲ್ಲಿ ಈ ವರ್ಷ ಜೀರ್ಣೋದ್ಧಾರದ ಕೆಲಸ ಬಹಳ ಭರದಿಂದ ಸಾಗ್ತಾ ಇದೆ. 1985ರಲ್ಲಿ ಒಂದು ಮೊದಲ ಬ್ರಹ್ಮಕಲಶೋತ್ಸವ ಆಗಿರುವಂಥದ್ದು ನಮಗೆಲ್ಲರಿಗೂ ನೆನಪು. ಹಾಗೆ 2008ರಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಿತು. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತಿದೆ. ನವರಾತ್ರಿ ಉತ್ಸವಗಳು ಕೂಡ ಇಲ್ಲಿ 9 ದಿನ ನಡೀತಾ ಇರ್ತದೆ. ಈಗ ವರ್ಷಕ್ಕೊಮ್ಮೆ 5 ದಿನಗಳ ಕಾಲ ಬಹಳ ವಿಜೃಂಭಣೆ ಜಾತ್ರೆ ಕೂಡ ನಡೀತಿದೆ. ದೇವರಿಗೆ ಜಾತ್ರೆ ನಡೆದ ಮೇಲೆ ದೈವಗಳಿಗೆ ಕೂಡ ಇಲ್ಲಿ ವಿಶೇಷವಾದಂಥ ಒಂದು ಕೋಲ ನೇಮಗಳನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಅದು ಕೂಡ ಬಹಳ ವಿಜೃಂಭಣೆ ನಡೀತದೆ. ಇಲ್ಲಿ ಈ ದೇವರ ವಿಶೇಷ ಅಂದರೆ ಗ್ರಾಮಕ್ಕೆ ಏಕೈಕ ದೇವತೆಗಳು ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ. ಭಕ್ತರು ಬೇಡಿಕೊಂಡಂತಹ ಏನು ಆಶಯಗಳಿರ್ತದೆ ಅದನ್ನು ನೆರವೇರಿಸುವಂಥದ್ದು, ಭಕ್ತ ಜನರ ಆಶಯಗಳು ನೆರವೇರಿಸುವಂಥ ಒಂದು ಶಕ್ತಿ ಅವಳಿಗಿದೆ. ಆದ ಕಾರಣ ತುಂಬ ಜನ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಬೇರೆ ಬೇರೆ ಭಾಗದ ಜನಗಳು ಈ ದೇವಿಯ ದರ್ಶನವನ್ನು ಮಾಡಬೇಕು. ವಿಜೃಂಭಣೆಯ ಒಂದು ಬ್ರಹ್ಮಕಲಶೋತ್ಸವವನ್ನು ನಡೆಸೋದಕ್ಕೆ ಎಲ್ಲರೂ ಒಂದು ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ನಮಸ್ಕಾರ. ನಮ್ಮ ತುಳುವ ನೆಲಟ್ಟು ಅಪ್ಪೆ ನೆಲಟ್ಟು ಪರಪಿನ ನೀರ ಬರಿಟು ಪಚ್ಚೆ ಪಜೀರ್ದ ನಡುಟು ರಂಗಡು ತೋಜೊಂದಿಪ್ಪುನ ನಮ್ಮ ತುಳುವ ನೆಲ ಐಟ್ಲ ದೈವ ದೇವೇರ್ನ ನಂಬೊಳಿಗೆದ ತಾಣ. ನಮ್ಮ ತುಳುವ ಸೀಮೆದ ಜಗಜ್ಜನನಿ ಅಪ್ಪೆ ಆದಿಮಾಯೆ ಮಹಿಷಮರ್ದಿನಿ ನೆಲೆಯಾತಿನ ಏತೋ ಪವಿತ್ರ ಕ್ಷೇತ್ರಳುಲ್ಲ. ಐಟ್ಲ ಊರ ಸೀಮೆದ ದೂರುಡು ಕುಣಚ ಪನ್ಪಿನ ಬಾರಿ ಪವಿತ್ರ ಕ್ಷೇತ್ರ. ಪೊಂಚೊಲು ಮಾನಿ ಪೊಂಜೊವುಗು ಪುಂಚದ ರೂಪೊಡು ತೋಜಿದು ಕುಣಚ ಪನ್ಪಿನ ಪುರಪು ನಿರ್ಮಾಣ ಆದು ಅಪ್ಪೆ ಮಹಿಷಮರ್ದಿನಿ ನೆಲೆಯಾತಿನ ಪುಣ್ಯದ ತಾಣ. ಅಂಡಲ ಏತೋ ವರ್ಷನೇ ಕರಿಂಡು ಅರಿಣ ಸೇವೆನ ಮಲ್ತೊಂದಿಪ್ಪುನ ಪೊರ್ಲಕ್ಷಣ ಇತ್ತೆ. ಅಪ್ಪೆಗು ಮಹಾಪೂಜೆ, ರಂಗಪೂಜೆ, ನಿತ್ಯ ಪೂಜೆ, ಅಮ್ಮಗು ಪೂತ್ತ ಪೂಜೆ ಅವೊಂದು ಅನ್ನದಾನ ಆಪಿನ ಮಾಮಲ್ಲ ಕ್ಷೇತ್ರನೇ ಪುನಚ. ಭಕ್ತರೆ ಉಸುಲು ಉಸುಲುಡ್ಲ ಸುತ್ತು ಪಾಡೊಂದು ಉಡಂಟ ಕುಲ್ದಿನ ಅಪ್ಪೆ ಮಹಿಷಮರ್ದಿನಿ ಅರೆನ ನಡೆಟ್ಟು ಬಾ ಬೇನೆ ಬೆಸರು ಬತ್ತೆಂಡಲ ಅಪ್ಪೆ ಈರೆ ಎಂಕ್ಲೆ ಪಾಲ್ಗು ಪಣ್ಣಗ ಅರೆನ ಮಟ್ಟೆಂಟು ಪಾಡ್ದು ಮಾನಾದು ಭಕ್ತಿಡ ಬತ್ತಿನ ಜೋಕುಲೆಗು ಸರ್ವ ಕಷ್ಟಲ ಮಾಯಿ ಮಲ್ಪುನ ಕುಣಚ ಕ್ಷೇತ್ರದ ಅಪ್ಪೆ ಮಹಿಷಮರ್ದಿನಿ ಈರೆಗು ಈನ ಜೋಕುಲು ಪೊರ್ಲ ಗಂಟದ ಭಕ್ತಿಡ ಮೊಡೆತಿನ ಪದಮಾಲೆ ಅಪ್ಪೆ ಈರ್ನ ಪಾದುಗು ಸಂದಾವೊಂದುಲ್ಲ. ಬಂಗಾರು ಪುರ್ಪೋಡು ಸಿಂಗಾರದ ತಾಮರೆ
ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ಬಂಗಾರ ಪುರ್ಪೋಡು ಸಿಂಗಾರಾದ ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ಸೃಷ್ಟಿಕರ್ತಿದಿ ಈರೆ ಆದಿಮಾಯೆಲ ಈರೆ ತೆರಿಯಂದಿ ಬಾಲೆಯಾನ್ ಈರೆ ಸೇವೆನ ಮಲ್ತೆ. ಸೃಷ್ಟಿಕರ್ತೆರೀರೆ ಆದಿಮಾಯೆಲ ಈರೆ ತೆರಿಯಂದಿ ಬಾಲೆಯಾನ ಈರೆ ಸೇವೆನ ಮಲ್ತೆ. ಪುಂಚೋಡುವುದೀತಿನ ಪುಣಚದ ಶಕ್ತಿ, ಪುಂಚೋಡುವುದೀತಿನ ಪುಣಚದ ಶಕ್ತಿ, ಭಕ್ತಿರೆ ಕಾಪುನ ಕರುಣೆದ ಮೂರ್ತಿ. ಬಂಗಾರು ಪುರ್ಪೋಡು ಸಿಂಗಾರಾದ ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ಬಂಗಾರ ಪುರ್ಪೋಡು ಸಿಂಗಾರಾದ ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ಅಮ್ಮನ ಪೂರಪುದ ಕಾಲೊಡು ಪೊಂಚೊಲು ಮಾನಿಗ ಪುಂಚದ ರೂಪೊಡು ತೋಜಿದೆ. ಅಮ್ಮನ ಪೂರಪುದ ಕಾಲೊಡು ಪುಂಚೊಲು ಮಾನಿಗ ಪುಂಚದ ರೂಪೊಡು ತೋಜಿದೆ. ಇರೇನೊಂಜಿ ಮಾಯೇನೆ ಪುಣಚದ ಕ್ಷೇತ್ರೋಡೆ ಮಹಿಮೆನ ಮೆರೆತಾರಮ್ಮ ಮಹಿಷಮರ್ದಿನಿ. ಬಂಗಾರ ಪುರ್ಪೋಡು ಸಿಂಗಾರಾದ ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ಬುದ್ಧಿನ ತಿದ್ದದ ಸೌಬುದ್ಧಿ ಕೊರ್ಲೆಯಮ್ಮ ಏ ಫಲ ಇರೆ ನನೆ ನೆಂಪುನು ಕೊರ್ಲೆ. ನಿತ್ಯ ಪೂಜೆನೆ ಮಾಮಲ್ಲ ಪೂಜೆನೆ ಅಮ್ಮನ ನಡೆಟ್ ತೂಯಿ ಭಾಗ್ಯನೇ. ಬಂಗಾರ ಪುರ್ಪೋಡು ಸಿಂಗಾರಾದ ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ಬಂಗಾರು ಪುರ್ಪೋಡು ಸಿಂಗಾರಾದ ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ತಾಮರೆ ಮೋನೇಡು ತೆಲಿತಾರಮ್ಮ ಮಹಿಷಮರ್ದಿನಿ. ನಮಸ್ತೆ. ಕ್ಷೇತ್ರದ ಆರಾಧ್ಯ ದೇವತೆ ತಾಯಿ ಮಹಿಷಮರ್ದಿನಿಯನ್ನು ಮನಸಾ ಸ್ಮರಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸೀಮೆಯ ವಿಟ್ಲ ಅರಮನೆಯ ವ್ಯಾಪ್ತಿಗೆ ಒಳಪಟ್ಟಂತಹ ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಸುಮಾರು 500-600 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ತಾಲೂಕಿನ ಅತ್ಯಂತ ದೊಡ್ಡ ಗ್ರಾಮ. ಪ್ರಾಯಶಃ ನಮ್ಮ ಗ್ರಾಮದಲ್ಲಿ ನಮ್ಮೆಲ್ಲರ ಗ್ರಾಮ ದೇವಸ್ಥಾನ ಅನ್ನತಕ್ಕಂಥದ್ದು ನಮ್ಮ ಮಹಿಷಮರ್ದಿನಿ ದೇವಸ್ಥಾನ ಏಕೈಕ ದೇವಸ್ಥಾನ. ಈ ದೇವಸ್ಥಾನಕ್ಕೆ, ಈ ಗ್ರಾಮಕ್ಕೆ
ಒಂದು ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಮ್ಮ ದೇವಸ್ಥಾನದ ಎದುರು ಭಾಗದ ಗದ್ದೆಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಗದ್ದೆಯ ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಕೋಣಗಳನ್ನು ಕಟ್ಟಿ ಉಳುಮೆಯನ್ನು ಮಾಡುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಕೋಣಗಳು ಮಾಯ ಆಗಿ ಅಲ್ಲಿ ಎರಡು ಕಲ್ಲಾಗಿ ಬಂದದ್ದನ್ನು ನಾವು ಈಗಲೂ ಕೂಡ ಆ ಒಂದು ಸ್ಥಳವನ್ನು, ಆ ಒಂದು ಜಾಗವನ್ನು ನೋಡಬಹುದು. ಅಂತಹ ಒಂದು ಪ್ರಸಿದ್ಧವಾದಂತಹ ಕಾರಣಕ್ಕೆ ಇರತಕ್ಕಂತಹ ದೇವಸ್ಥಾನ ಕುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ. ನಮ್ಮ ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ. ಬಹುಶಃ ನಮಗೆ ತಿಳಿದ ಪ್ರಕಾರ 1985ರಲ್ಲಿ ಒಂದು ಅಜೀರ್ಣ ಅವಸ್ಥೆಯಲ್ಲಿ ಇರತಕ್ಕಂಥ ದೇವಸ್ಥಾನವನ್ನು ಈ ಊರಿನ ಎಲ್ಲ ಹಿರಿಯರನ್ನು ಸೇರಿಕೊಂಡು ಎಲ್ಲ ಧಾರ್ಮಿಕ ಮನೋಭಾವನೆಯುಳ್ಳಂತಹ ಅವರನ್ನು ಸೇರಿಸಿಕೊಂಡು 1985ರಲ್ಲಿ ಪ್ರಾರಂಭದ ಬ್ರಹ್ಮಕಲಶೋತ್ಸವ ಜರುಗಿತ್ತು. ಅದಾದ ಬಳಿಕ 2008ನೇ ಇಸವಿಯಲ್ಲಿ ಆ ನಂತರದ ಬ್ರಹ್ಮಕಲಶೋತ್ಸವ ನಡೆದು ದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಕೂಡ ಜರುಗಿತ್ತು. ಆನಂತರ ಇದೀಗ 12-13 ವರ್ಷಗಳು ಕಳೆದು 14 ವರ್ಷ ಆಯಿತು. ಈಗ ಮುಂದಿನ 2023 ಮಾರ್ಚ್ 13ಕ್ಕೆ ಬ್ರಹ್ಮಕಲಶೋತ್ಸವವನ್ನು ಮಾಡಬೇಕನ್ನತಕ್ಕಂಥ ದೃಷ್ಟಿಯಿಂದ ನಮ್ಮೆಲ್ಲ ಗ್ರಾಮದ ಭಕ್ತಾದಿಗಳನ್ನು ಸೇರಿಸಿಕೊಂಡು ಒಂದು 2-3 ತಿಂಗಳ ಹಿಂದೆ ನಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಒಂದು ಕೆಲವೇ ಸಮಯಗಳಲ್ಲಿ ಒಂದು ಬ್ರಹ್ಮಕಲಶೋತ್ಸವದ ಆ ಸೌಭಾಗ್ಯವನ್ನು ನಾವೆಲ್ಲರೂ ನೋಡಲಿಕ್ಕಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮತ್ತು ಹೊರಗಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾವು ಶುಭವನ್ನು ಅವರನ್ನು ಬಹಳ ಒಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ತಾಯಿ ಎಲ್ಲರಿಗೂ ಆಯುರಾರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಮ್ಮ ದೇವಸ್ಥಾನದ ಕಡೆಯಿಂದ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ.